पर्वतवलयं प्रबलं प्रचलं दुर्दमनिलयं वसनिपातअजस्रप्रकरं तिमिरलोकसमवाकारं गर्जिंचे पर्जन्यं घोरातिघोरदौर्जन्यम् अनवतरम् आतनिवेगा प्रमादालतसय्याट बीभत्सम् अतनि प्रतापं भीतावः समरपताकम् ಈ ಭೂಮಿಯ ಮೇಲೆ ಅನೇಕ ಪರ್ವತಗಳಿವೆ, ಅನೇಕ ಸರೋವರಗಳಿವೆ. ಆದರೆ ಒಂದು ಪರ್ವತ ಮತ್ತು ಒಂದು ಸರೋವರ ಮಾತ್ರ ಇಂದಿಗೂ ಮಾನವ ಬುದ್ಧಿಗೆ ಸವಾಲು ಹಾಕುತ್ತಿವೆ. ಅವುಗಳ ಹೆಸರು ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ. ಭೂಮಿಯ ಅತಿ ಎತ್ತರದ ಶಿಖರವೆಂದು ನಾವು ಗುರುತಿಸುವ ಮೌಂಟ್ ಎವರೆಸ್ಟ್ ಮತ್ತು ಕೈಲಾಸ ಪರ್ವತ, ಇವೆರಡರ ನಡುವಿನ ಅಂತರ ಸುಮಾರು 1100ರಿಂದ 1200 ಕಿಲೋಮೀಟರ್. ಅದೇ ಹಿಮಾಲಯ ಶ್ರೇಣಿ, ಅದೇ ಭೂಗರ್ಭ ಶಕ್ತಿ, ಅದೇ ಪ್ರಕೃತಿ. ಕೈಲಾಸ ಪರ್ವತ ಯಾವುದೇ ಸಮುದ್ರದಿಂದ ಸುಮಾರು 1000 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿದೆ. ಸಮುದ್ರದಿಂದ ಇಷ್ಟು ದೂರ, ಅಷ್ಟೊಂದು ಎತ್ತರದಲ್ಲಿ, ಇಷ್ಟೊಂದು ಪವಿತ್ರ ನದಿಗಳ ಮೂಲ. ಇದು ಕೇವಲ ಭೂಗೋಳದ ಸಂಯೋಗವೇ ಅಥವಾ ಭೂಮಿಯೊಳಗಿನ ಯಾವುದೋ ಅಜ್ಞಾತ ಶಕ್ತಿಯ ಕೇಂದ್ರವೇ? ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂತಮಡ್ಡಮಡ್ಡಮಡ್ಡಮನ್ನಿನಾದವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಪುರಾಣಗಳ ಪ್ರಕಾರ ಕೈಲಾಸ ಪರ್ವತ ಶಿವ ಮತ್ತು ಪಾರ್ವತಿ ದೇವಿಯ ನಿವಾಸ. ಇದು ಚೇತನ ಮತ್ತು ಶಕ್ತಿಯ ಕೇಂದ್ರ. ಶಿವನು ಚೇತನ, ಪಾರ್ವತಿ ಶಕ್ತಿ. ಈ ಎರಡು ಒಂದಾಗಿರುವ ಸ್ಥಳವೇ ಕೈಲಾಸ. ಹಿಂದೂ ಧರ್ಮ ಮಾತ್ರವಲ್ಲ, ಬೌದ್ಧ ಧರ್ಮದಲ್ಲಿಯೂ ಕೈಲಾಸಕ್ಕೆ ವಿಶೇಷ ಸ್ಥಾನವಿದೆ. ಬೌದ್ಧ ನಂಬಿಕೆಯ ಪ್ರಕಾರ
Mani Padme Hum. Om Mani Padme Hum. Om Mani Padme Hum. Om Mani Padme Hum. Mani Padme Hum. Om Mani Padme Hum. Om Mani Padme Hum. Om Mani Padme Hum. Mani Padme Hum. Om Mani Padme Hum. Om ಇದು ಚಕ್ರ ಸಂವರ ದೇವತೆಯ ಪವಿತ್ರ ಸ್ಥಳ. ಜೈನ ಧರ್ಮದಲ್ಲಿ ಇದೇ ಪರ್ವತವನ್ನು ಅಷ್ಟಪದ ಎಂದು ಕರೆಯಲಾಗುತ್ತದೆ. ಮೊದಲ ತೀರ್ಥಂಕರರಾದ ಋಷಭದೇವರು ಇಲ್ಲಿ ಮೋಕ್ಷ ಪಡೆದರು ಎಂಬ ನಂಬಿಕೆಯಿದೆ. ರಷ್ಯಾದ ಖ್ಯಾತ ಸಂಶೋಧಕ ಡಾಕ್ಟರ್ ಅರ್ನ್ಸ್ಟ್ ಮುಲ್ದಾಶೇವ್ ಕೈಲಾಸದ ಕುರಿತು ಒಂದು ವಿಭಿನ್ನ ಸಿದ್ಧಾಂತವನ್ನು ಮುಂದಿಟ್ಟಿದ್ದಾರೆ. ಅವರ ಪ್ರಕಾರ ಕೈಲಾಸ ಪರ್ವತ ಒಂದು ಸಾಮಾನ್ಯ ಪರ್ವತವಲ್ಲ, ಅದು ಭೂಮಿಯ ಮೇಲಿರುವ ಮಹಾ ಪಿರಮಿಡ್ ವ್ಯವಸ್ಥೆಯ ಭಾಗ. ಅವರು ಹೇಳುವಂತೆ ಕೈಲಾಸದ ಸುತ್ತ ಮಾನವ ದೇಹದಲ್ಲಿ ವಿಚಿತ್ರ ಬದಲಾವಣೆಗಳಾಗುತ್ತವೆ. ಅದರಲ್ಲೇ ಒಂದು ಪ್ರಮುಖ ವಿಚಾರ, ಕೆಲ ಯಾತ್ರಿಕರ ಅನುಭವದ ಪ್ರಕಾರ ಕೈಲಾಸದ ಸುತ್ತ ನಖಗಳು, ಕೂದಲು ಅತಿ ವೇಗವಾಗಿ ಬೆಳೆಯುತ್ತವೆ. ಅಂದರೆ 2 ವಾರದಲ್ಲಿ ಬೆಳೆಯಬೇಕಾದ ಉಗುರು ಮತ್ತು ಕೂದಲು 2 ದಿನಗಳೆಯುತ್ತದೆ. ಕಾಲ ಅಲ್ಲಿ ಬೇರೆ ರೀತಿಯಲ್ಲಿ ನಡೆಯುತ್ತದೆ. ವಿಜ್ಞಾನಕ್ಕೆ ಇನ್ನೂ ಸ್ಪಷ್ಟ ಉತ್ತರ ಇಲ್ಲ. ಕೈಲಾಸ ಪರ್ವತದ ಪಕ್ಕದಲ್ಲೇ ಇರುವ ಇನ್ನೊಂದು ಮಹಾ ರಹಸ್ಯ ಮಾನಸ ಸರೋವರ. ಬ್ರಹ್ಮದೇವರ ಮನಸ್ಸಿನಿಂದ ಸೃಷ್ಟಿಯಾಯಿತು ಎನ್ನಲಾಗುವ ಈ ಸರೋವರ ಶುದ್ಧತೆಯ ಸಂಕೇತ. ಈ ಸರೋವರದ ನೀರು ಮನಸ್ಸಿನಂತೆ ಶಾಂತ, ಪಾರದರ್ಶಕ, ನಿಶ್ಚಲ. ಆದರೆ ಮಾನಸ ಸರೋವರದ ಪಕ್ಕದಲ್ಲೇ ಇನ್ನೊಂದು ಸರೋವರವಿದೆ, ಅದೇ ರಾಕ್ಷಸ್ಥ. ಮಾನಸ ಸರೋವರದ ನೀರು ಸಿಹಿಯಾಗಿದ್ದರೆ ಈ ಸರೋವರದ ನೀರು ಉಪ್ಪಾಗಿದ್ದು ಜೀವಿಗಳಿಗೆ ಅನುಕೂಲಕರವಾಗಿಲ್ಲ. ಈ ಸರೋವರವನ್ನು ರಾಕ್ಷಸರಾಜನಾದ ರಾವಣನು ನಿರ್ಮಿಸಿದ್ದರಿಂದ ಇದಕ್ಕೆ ರಾಕ್ಷಸ್ಥಾಲ್ ಎಂಬ ಹೆಸರು ಬಂದಿದೆ ಎಂಬ ನಂಬಿಕೆಯಿದೆ. ಒಂದೇ ಪ್ರದೇಶದಲ್ಲಿ ಒಂದು ಶುದ್ಧತೆ, ಒಂದು ಉಗ್ರತೆ. ಸಾಧುಗಳು ಹೇಳುತ್ತಾರೆ, ಇದು ಒಳ್ಳೆಯದು ಮತ್ತು ಕೆಟ್ಟದ್ದು ಒಟ್ಟಿಗೆ ಇರುವ ಸಂಕೇತ. ಇನ್ನೊಂದು ರಹಸ್ಯಮಯವಾದ ವಿಷಯವೇನೆಂದರೆ ಯೇತಿ. ಕೆಲ ಯಾತ್ರಿಕರು ಕೈಲಾಸದ ಸುತ್ತ ಮಾನವನಂತೆಯೇ ಇರುವ ಅಪರಿಚಿತ ಆಕಾರಗಳನ್ನು ಕಂಡಿದ್ದೇವೆ ಎಂದು ಹೇಳುತ್ತಾರೆ. ಕೆಲವರು ಅವುಗಳನ್ನು ಯೇತಿ ಎಂದು ಕರೆಯುತ್ತಾರೆ. ಇದು ಕೇವಲ ಕಲ್ಪನೆಯೇ ಅಥವಾ ಮಾನವ ಅರಿವಿಗೆ ಮೀರಿದ ಯಾವುದೋ ಜೀವರೂಪವೇ? ಇದಕ್ಕೂ ಇನ್ನೂ ಖಚಿತ ಉತ್ತರ ಇಲ್ಲ.
ಬಹುಶಃ ಕೈಲಾಸ ಪರ್ವತ ಭೂಮಿಯ ಮೇಲಿರುವ ಸಾಮಾನ್ಯ ಪರ್ವತವಲ್ಲ, ಅದು ಧರ್ಮಗಳ ಸಂಗಮ, ವಿಜ್ಞಾನಕ್ಕೆ ಸವಾಲು, ಮಾನವನ ಅಹಂಕಾರಕ್ಕೆ ಮಿತಿ. ಅದಕ್ಕೆ ಕೈಲಾಸವನ್ನು ಯಾರೂ ಏರಲ್ಲ, ಅದನ್ನು ಸುತ್ತುತ್ತಾರೆ, ನಮನ ಮಾಡುತ್ತಾರೆ, ಮೌನವಾಗುತ್ತಾರೆ. ಏಕೆಂದರೆ ಕೈಲಾಸ ಜಯಿಸುವುದಕ್ಕಲ್ಲ, ಅನುಭವಿಸುವುದಕ್ಕೆ. ಈ ಕೈಲಾಸ ಪರ್ವತದ ಬಗ್ಗೆ ತಿಳಿಯಲು ಇನ್ನಷ್ಟು ರೋಚಕ ವಿಷಯಗಳಿವೆ, ತಿಳಿಯೋಣ. ಆದರೆ ಮುಂದಿನ ಸಂಚಿಕೆಯಲ್ಲಿ. ಶಿವ